ಆರಂಭದಲ್ಲಿ ಒಂದು ಫೋಟೋವನ್ನು ನೋಡಿದ್ರಿ, ಇದು ಇಲ್ಲಿದ್ದಂತಹ ಒಂದು ಮನೆ. ಈಗ ಇನ್ನೊಂದು ಫೋಟೋವನ್ನು ಕೂಡ ನೋಡಿದ್ರಿ, ಅದು ಈಗ ಸದ್ಯಕ್ಕೆ ಅಲ್ಲಿರುವಂತಹ ಪರಿಸ್ಥಿತಿ, ಆ ಮನೆ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಭೂಕುಸಿತದಂತಹ ದೊಡ್ಡ ಪ್ರಕರಣಗಳನ್ನು ನಾವೆಲ್ಲ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ, ಜೋಡುಪಾಲ ಇತ್ಯಾದಿ ಕಡೆಗಳಲ್ಲಿ ಕೇಳ್ತಾ ಇದ್ವಿ. ಆದರೆ ಬರಬರುತ್ತಾ ಈ ಒಂದು ಪ್ರಾಕೃತಿಕ ವಿಕೋಪ ಇತ್ತ ಕಡೆ ಬರ್ತಾ ಇದೆ. ಈಗಾಗಲೇ ನಾವು ಸುಳ್ಯ ತಾಲೂಕನ್ನು ಗಮನಿಸಿದರೆ ಅಲ್ಲಲ್ಲಿ ಭೂಕಂಪನಗಳಾಗ್ತಾ ಇದೆ. ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ತಿಳಿಯುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಬಿರುಸಿನ ಮಳೆಯಿಂದಾಗಿ ಅಲ್ಲಲ್ಲಿ ಭೂಕುಸಿತದಂತಹ ಪ್ರಕರಣಗಳು ನಡೀತಾ ಇದ್ದು, ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಆಗಿದೆ. ಇದು ನಾವಿರುವಂಥ ಪ್ರದೇಶ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡ್ನೂರು ಗ್ರಾಮದ ಕುಂಬಾಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದನ್ನು ನೀವೀಗ ನೋಡಬಹುದು. ಇದು ನಾವು ಗುಡ್ಡ ಕುಸಿತದ ಅರ್ಧ ಭಾಗದಲ್ಲಿದ್ದೇವೆ. ಇನ್ನೂ ಕೂಡ ಆ ಭಾಗದಲ್ಲಿ ತುಂಬ ಮಣ್ಣು ಸಡಿಲಗೊಂಡು ಕುಸಿದಿದೆ. ಮರ ಗಿಡಗಳು ಬುಡ ಸಮೇತ ಉರುಳಿ ಬಿದ್ದಿರುವಂಥದ್ದನ್ನು ನೀವು ನೋಡಬಹುದು. ದೊಡ್ಡ ದೊಡ್ಡ ಗಾತ್ರದ ಮರಗಳು ಈ ಒಂದು ಮಣ್ಣು ಕುಸಿದು ಬಂದಾಗ ಅದರ ಜೊತೆಗೆ ಬಂದು ಇಲ್ಲಿ ರಾಶಿ ಬಿದ್ದಿದೆ. ಎಲ್ಲ ಪಕ್ಕದಲ್ಲಿ ಒಂದು ಮನೆ ಇತ್ತು, ಅದನ್ನು ಕೂಡ ತೋರಿಸ್ತೀವಿ. ನಿರ್ಮಾಣ ಹಂತದಲ್ಲಿ ಈಗಾಗಲೇ ನೀವು ನೋಡಿದಂತಹ ಮನೆ, ನಿರ್ಮಾಣ ಹಂತದಲ್ಲಿದ್ದಂತಹ ಮನೆ ಮೇಲೆ ಅದಕ್ಕೆ ಶೆಡ್ಡನ್ನು ಮತ್ತೆ ಒಂದು ಮಾಡನ್ನು ಮಾಡುವಂಥ ಪ್ರಯತ್ನಗಳಾಗಿತ್ತು. ಅದು ಸಂಪೂರ್ಣವಾಗಿ ಈಗ ಧರಾಶಾಹಿಯಾಗಿದೆ ಅನ್ನುವಂಥದ್ದು. ಇನ್ನು ಮಣ್ಣಿನ ಒಂದು ಗುಣವನ್ನು ನೀವಿಲ್ಲಿ ಗಮನಿಸಬಹುದು. ಮಣ್ಣಿನ ನಡುವೆ ನೀರಿನ ಹೊರತೆ ಬರ್ತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಮಣ್ಣು ಬಹಳಷ್ಟು ಸಡಿಲಗೊಂಡು ಈ ಭಾಗದಲ್ಲಿ ಭೂಕುಸಿತ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಮೇಲ್ನೋಟಕ್ಕೆ ಗಮನಿಸಬಹುದು. ಅಲ್ಲಲ್ಲಿ ಮಣ್ಣಿನ ಸ್ವಭಾವವನ್ನು ನಾವು ಗಮನಿಸಿದರೆ ಅತ್ಯಂತ ಮೆದು ಮಣ್ಣು. ಮುಂದಕ್ಕೆ ಇದು ಕುಸಿದು ಬಿದ್ದಿರುವಂತಹ ಮಣ್ಣಿನ ರಾಶಿ ಮರಗಿಡಗಳ ಸಮೇತ ಬಿದ್ದಿದೆ. ತೋರಿಸ್ತಾ ಇದ್ದೀವಿ. ಸಾಧ್ಯ ಆದಷ್ಟು ವೈಡ್ ಆ್ಯಂಗಲ್ನಲ್ಲಿ ನಿಮಗೆ ಈ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಕೆಸರು ಮಣ್ಣಿನ ನಡುವೆ ಸಾಗಬೇಕಾದಂತಹ ಅನಿವಾರ್ಯತೆ ಇದೆ. ನೋಡ್ತಾ ಇದ್ದೀರಿ, ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಬದಿಯಿಂದ ಅಷ್ಟೇ ನಾವು ನಿಮಗೆ ಈಗ ಇದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಕುಸಿದು ಬಿದ್ದಿರುವಂತಹ ಗುಡ್ಡ. ಬಹುಶಃ ಇದು ನಗರಕ್ಕೆ ಹತ್ತಿರವಾಗಿ ಏನಾದರೂ ಆಗಿದ್ದರೆ ಆಗ್ತಾ ಇದ್ದಂತಹ ಜೀವಹಾನಿಯನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ನಿರ್ಮಾಣ ಹಂತದಲ್ಲಿದ್ದಂತಹ ಮನೆಯಾದ ಕಾರಣ ಯಾವುದೇ ಹೆಚ್ಚು ಪ್ರಾಣಹಾನಿ ಸಂಭವಿಸಿಲ್ಲ. ನಿಮಗೆ ಇನ್ನಷ್ಟು ನೋಡ್ತಾ ಇದ್ದೀರಿ, ಸರಿಸುಮಾರು ಅರ್ಧ ಎಕರೆಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಈ ಒಂದು ಗುಡ್ಡ ಜರಿದು ಬಿದ್ದಿರುವಂಥದ್ದು. ಇದರ ಪರಿಣಾಮ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಮನೆ, ಅದೇ ರೀತಿ ಕೆಳಭಾಗದಲ್ಲಿ ಒಂದು ರಸ್ತೆ ಹಾದು ಹೋಗಿದೆ, ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಅವರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ, ಮಣ್ಣು ಕೂಡ ಜೊತೆಗೆ ಕುಚ್ಚಿಕೊಂಡು ಬರ್ತಾ ಇದೆ. ಇನ್ನೇನಾದರೂ ಕೆಳಗೆ ಮತ್ತಷ್ಟು ಮಣ್ಣು ಜಾರಿಕೊಂಡು ಹೋದರೆ ಮನೆಗೆ ಅಪಾಯ ತಪ್ಪಿದ್ದಲ್ಲ ಅನ್ನುವಂಥದ್ದು. ಇನ್ನಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ಇಲ್ಲಿ ಮಣ್ಣು ಬಹಳಷ್ಟು ಸಡಿಲ ಇರೋದ್ರಿಂದ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಣಕಾಲಿನವರೆಗೆ ಮಣ್ಣು ಈಗಾಗಲೇ ಸಡಿಲಗೊಂಡು ಮೊಣಕಾಲಿನವರೆಗೆ ಹೋಗ್ತಾ ಇದೆ. ಹೀಗಾಗಿ ನಿಮಗೆ ಬದಿಯಿಂದ ಹೋಗಿ ನಾವು ನಿಮಗೆ ಒಂದಷ್ಟು ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ದೃಶ್ಯ ನೋಡ್ಬೋದು, ಎಷ್ಟು ವಿಸ್ತಾರವಾಗಿ ಕುಸಿದಿದೆ ಅನ್ನುವಂಥದ್ದು. ನಡುವೆ ಮರ ಗಿಡಗಳಿರುವ ಕಾರಣ ಸಾಧ್ಯ ಆದಷ್ಟು ಮಟ್ಟಿಗೆ ಈ ಒಂದು ಮಣ್ಣನ್ನು ಹಿಡಿದಿರುವಂಥ ಪ್ರಯತ್ನಗಳನ್ನು ಮಾಡಿವೆ. ಆದರೂ ಕೂಡ ಮಣ್ಣು ಬಹಳಷ್ಟು ಸಡಿಲ ಇರೋದ್ರಿಂದ ನಿರಂತರವಾಗಿ ಸುರಿದ ಮಳೆಗೆ ಮಣ್ಣು ಸಡಿಲಗೊಂಡು ಕುಸಿದಿದೆ. ವಿಸ್ತಾರವಾದ ಪ್ರದೇಶವನ್ನು ನೋಡ್ಬೋದು. ಮೇಲ್ಭಾಗದಿಂದ ನೀರಿನ ಸಮೇತ ಹರಿದು ಬಂದಂತಹ ಮಣ್ಣು ಇಲ್ಲಿ ರಾಶಿಯಾಗಿದೆ. ಇದೇ ರೀತಿ ಮತ್ತೆ ಮಳೆ ಮುಂದುವರೆದರೆ ಈ ಮಣ್ಣು ಮತ್ತಷ್ಟು ಕೆಳಗೆ ಜಾರಿದ್ರೆ ಇಲ್ಲಿನ ರಸ್ತೆಗೆ ಮತ್ತೆ ಆ ಭಾಗದಲ್ಲಿರುವಂತಹ ಮನೆಗೆ ಅಪಾಯ ಖಂಡಿತ ತಪ್ಪಿದ್ದಲ್ಲ. ಇನ್ನು ನೀವು ನೋಡಿದಂತಹ ಮನೆಯ ಅವಶೇಷ ಇದು. ಆರಂಭದಲ್ಲಿ ನಿರ್ಮಾಣ ಹಂತದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನೀವು ನೋಡಬಹುದು. ಈಗ ಸಂಪೂರ್ಣವಾಗಿ ಅಲ್ಲಿ ಸಿಮೆಂಟ್ ಇಟ್ಟಿಗೆಗಳನ್ನು ಬಳಸಿ ಕಟ್ಟಲಾಗಿದ್ದಂತಹ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ನೆಲಸಮಗೊಂಡಿದೆ. ಆ ಭಾಗದಿಂದ ಇನ್ನಷ್ಟು ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೀರಿ, ಇದು ಮನೆಯ ಇನ್ನೊಂದು ಬದಿಯಿಂದ ನಮಗೆ ಕಾಣಸಿಗ್ತಾ ಇರುವಂಥ ದೃಶ್ಯ. ಈ ಭಾಗದಲ್ಲಿ ಈ ಮನೆ ಇತ್ತು, ಅಂದರೆ ಜಾರಿಕೊಂಡು ಈಗ ಈ ಪ್ರದೇಶಕ್ಕೆ ಬಂದಿರುವಂಥದ್ದು. ಇಲ್ಲಿ ಇಟ್ಟಿಗೆಗಳ ರಾಶಿಯನ್ನು, ಕಿಟಕಿಯನ್ನು ಏನು ನಾವು ಕಾಣ್ತಾ ಇದ್ದೇವೆ, ಸಿಮೆಂಟ್ ಕಿಟಕಿಯನ್ನು, ಈ ಭಾಗದಲ್ಲಿತ್ತು ಮನೆ. ಅಲ್ಲಿಂದ ನೀರು ಹೊರತೆಯಾಗಿ ಅಲ್ಲಲ್ಲಿ ದಾರಿಯನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅಲ್ಲಲ್ಲಿ ಕೆಲವೊಂದು ಗಟ್ಟಿಯಾದ ಬೇರುಗಳನ್ನು ಹೊಂದಿರುವಂತಹ ಮರಗಳು ಇರುವ ಕಡೆಯಲ್ಲಿ ಮಾತ್ರ ಈ ಒಂದು ಭೂಮಿ ಕುಸಿಯದೆ ಅಥವಾ ಮಣ್ಣು
ಮಣ್ಣು ಸಡಿಲಗೊಳ್ಳದೆ ಇದೆ ಹೊರತು ಉಳಿದ ಎಲ್ಲ ಕಡೆಗಳಿಂದ ಸಂಪೂರ್ಣವಾಗಿ ಬಂದಂತಹ ಮಣ್ಣು ಈ ಒಂದು ಮನೆಯನ್ನು ಸಂಪೂರ್ಣವಾಗಿ ಧರಾಶಾಹಿ ಮಾಡಿದೆ. ಈಗಾಗಲೇ ಹೇಳಿದ ಹಾಗೆ ಈ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ, ನಿರ್ಮಾಣ ಹಂತದಲ್ಲಿದ್ದಂತಹ ಮನೆ. ಒಂದು ವೇಳೆ ಇದರಲ್ಲಿ ಯಾರಾದರೂ ಇದ್ದಿದ್ರೆ ಅದು ಕೂಡ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಏನಾದರೂ ಈ ರೀತಿ ಅವಘಡಗಳಾಗ್ತಾ ಇದ್ದಂತಹ ಪ್ರಾಣಹಾನಿಯನ್ನು ನಾವು ಖಂಡಿತವಾಗಿ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಿದ್ರೆ ಇಲ್ಲಿನ ಅಕ್ಕಪಕ್ಕದ ಮನೆಯವರು ಏನು ಹೇಳ್ತಾರೆ, ಅವರಿಗೇನು ಆತಂಕ ಇದೆ ಕೇಳೋಣ ಬನ್ನಿ. ಎಸ್, ಒಂದು ನಿರ್ಮಾಣ ಹಂತದಲ್ಲಿದ್ದಂತಹ ಮನೆ ಯಾವ ರೀತಿ ಧರಾಶಾಹಿಯಾಗಿದೆ ನೋಡಿದ್ವಿ. ಇನ್ನು ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಆ ಮನೆಯವರು ಕೂಡ ಆತಂಕದಲ್ಲಿದ್ದಾರೆ. ಆ ಭಾಗದಿಂದ ಕೂಡ ಕುಸಿಯೋದಿಕ್ಕೆ ಆರಂಭ ಆದ್ರೆ ನಮ್ಮ ಗತಿ ಏನು ಅನ್ನುವಂಥದ್ದು ಅವರನ್ನ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ಪುದರ್ ಸೀತಾ ಒಂದು ಏಪ ಜರಿಯರ ಸ್ಟಾರ್ಟ್ ಅಂಡ್ ಬುಕ್ಕ ಒಂಜಿ ವಾರ ಅಂಡು ಬಲ್ಪು ಪೂರ ಡ್ಯೂಟಿ ಜರಿದು ಸೌಂಡ್ ಕೆಂಡಿಗ್ಲಿ ಬಲ್ಪು ಲಕ್ಕನ ಅಂದಾಜು ಏತು ಹೊರ್ತು 5 ಗಂಟೆ ಓಕೆ ನಿಗ್ಲು ಪೂರ ಇಲ್ಲಡೆ ಇರ್ತಾರೆ ಇಲ್ಲ ಲಕ್ಕದನೇ ಅದೇ ಇಲ್ಲ ಬಲ್ಪು ತೂದಾನಗ ಪೂರ ಜರಿ ಒಂದಿತ್ತಂಡು ಅವು ಬತ್ತದ ಅಡೆ ಒಂದುಂಡೆ ಮಾಡು ಪೂರ ಜರಿದು ಬತ್ತದ ಅಡೆ ಒಂದು ಬಲ್ಪು ಇದು ನಿಕ್ಕಲ್ನ ಇಲ್ಲ ನೆತ್ತ ಬರಿಟೆ ಉಂಡು ಅಂದು ಎಂಕ್ಲ ಇಲ್ಲ ಬರಿಟೆ ಉಂಡು ನಿಕ್ಲಾಗಿತ್ತ ದಾದ ಅವನು ಎಂಕ್ಲೆ ಪೋಡಿಗೆ ಒಂದುಂಡು ಮನಸ್ಸು ಎಂಕ್ಲನೆಲ್ಲ ಇಲ್ಲು ಆಯ್ತು ಆಪುಂಡಾದ ಅನ್ನ ಪೋಡಿಗೆ ಎರಗಂಡ್ಲ ಪಂತಾರ ಇಂಚ ಆತನಂದು ಎರಗಂಡ್ಲ ಬತ್ತ ಚೈತಿದಾಗ್ಲು ಪೂರ ಬತ್ತೀರು ತೂದು ಹೋಯ್ರು ಪೂರ ದಾದ ಬಂಡೇರು ಅವು ತಹಸೀಲ್ದಾರ್ ಪೂರ ಅರ್ಜಿ ಕೊರ್ಲೆ ಪೂರ ಬಂಡೀರು ಅರಡ ತೀರ್ಥದ ಅರಡ ಪೂರ ಬಂಡದು ಹೋಯ್ರು ಪಂಡ ಇಂಚ ಮಲ್ಲ ಮಟ್ಟಡು ಜರಿಪುನ ಒಂದುವೆ ಶುರು ಆತ ನೆಕ್ಕು ದುಂಬು ಮಿನಿ ಆತನ ನೆಕ್ಕು ದುಂಬು ಆತಜಿ ಎಂದು ಒಂಜಿ ತಟ್ಟು ಮಂತದನ ಮುಳ್ಳು ಜರಿತಂಡು ಅಪ್ಪ ಎಂಕ್ಲೆಗ ಪೋಡಿಗಿತ್ತು ನಂದು ಎಂದು ಜರಿಪುಂಡ ಅಂದ ಅಗ್ಲು ಇಂದು ತಟ್ಟು ಮಂತದನಗ ಜರಿಪುಂಡ ಅಂದ ಪೋಡಿಗಿತ್ತು ಒಂಚೂರು ಪೋಡಿಗೆ ಉಂಟು ಎಂಕ್ಲೆಲ್ಲ ಪನಿ ಪೋಡಿಗೆ ಉಂಟು. ಈಗಾಗಲೇ ನಾವು ಹೇಳಿದ ಹಾಗೆ ಇಲ್ಲಿ ಈ ರೀತಿ ಭೂಕುಸಿತ ಆಗ್ತಾ ಇರೋದ್ರಿಂದ ಪಕ್ಕದಲ್ಲೊಂದು ಮನೆ, ಅದೇ ರೀತಿ ರಸ್ತೆ, ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ಇರುವಂತದ್ದು, ಆ ಗುಡ್ಡಕ್ಕೆ ಅಭಿಮುಖವಾಗಿ ಇರುವಂತಹ ಮನೆ, ಇದು ಕೂಡ ಆತಂಕದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನೆಲ್ಲ ಆಗ್ತಾ ಇದೆ, ಇದಕ್ಕಿಂತ ಮುಂಚೆ ಏನಾದ್ರೂ ಆಗಿತ್ತ, ಎಲ್ಲವನ್ನು ಕೂಡ ಅವರಲ್ಲಿ ಕೇಳಿ ತಿಳಿಯೋಣ. ನಮಸ್ತೆ. ಏನಪ್ಪದ ಏತು ಪೊರ್ತುಗಾಯಿ ನಿಂದು ದುಂಬು ಆವೊಂದಿತ್ತನ ಪತ್ತಿನ ಅದು ಪತ್ತಿನ ಗುಲ್ಪು ದಾಸಿ ಬೋರ್ನೇನಿ ತೂನಗ ಪಂಡ ನಿಕ್ಲು 10 ದಿನ ಮುಂಚೆ ಆವೊಂದು ಉಂಡು ಪಂಡಾರೆ ಪಂದಿತ್ತಾರನೆ ಏರೆಗಂಡ್ಲ ಜರಿ ಒಂದು ಪಂಚಾಯತಿ ಬಂದಾಗ ಪಂಚಾಯತಿ ಬತ್ತಿದ್ದೇರು ಅಂಚೆ ಬನ್ನೂರು ಪಂಚಾಯತಿ ಬತ್ತೇರು ಬತ್ತಿತ್ತೇರು ಅక్కడ ಬಂದೇರಿ ಇನ್ನು ಕನಿ ವರ್ಕೋ ಮುಲ್ಪ ಕನಿ ಅಂತ ಬಿತ್ತು ಜಾಗ ಒಂದು ಸ್ಟೇ ಅನ್ಪು ಅಲ್ಪ ಈಗ ತಾಸಿ ಎಸಿಗೆ ಒಂದು ಅಡ್ಡು ಅಂಡೇರು ಇತ್ತೆ ನಿಕ್ಲೆಗ್ ದಲ ಪೋಡಿಗೆ ಉಂಡತ್ತೆ ಎಂಕ್ಲೆ ಮುಲ್ ಪೋಡಿಗೆ ಉಂಟು ಜಾರಂಡ ಇಲ್ಲ ಕೈತಲ್ಲ ಎಂಗ್ಲ ಜಾರೊಂದು ಬರುಂದು ಆವೊಂದು ಉಂಡ ಆವೊಂದು ಈಚೆ ಬೊಲ್ಪು ಕಡ್ದು ಬೊಲ್ಪು ಅರ್ಧ ಹೋಯ್ತುಂಡು ಈ ಬೊಲ್ಪು ಸುಮಾರು ಜಾರಂಡು ಅದತ್ತೆ ಬತ್ತು ತೂದು ಪೋತೇರು ಬತ್ತು ಹೋಗ್ತೇರು ಅರ್ಜಿ ಕೊರ್ರೆ ಬಂತಾರೆ ಅದು ಎಸಿಗೆ ಅರ್ಜಿ ಅಂತೇರು ದಾದೊಂದು ಅರ್ಜಿ ಕೊರೋಡಿಗೆ ಅರ್ಜಿ ಬರೀ ಜಾರ್ನಿಗೆ ಇಂಜ ಮನ್ಪ್ಲೆ ಅರ್ಜಿ ಬರ್ಲಿ ಇದನ್ನ ಮಿತ್ತು ಇಲ್ಲಿ ಅಟ್ಟು ಬೇರೆ ಆಗ್ಲಿ ಮಿಸ್ಸಾನ್ ಮತ್ತು ನಿಂಚ ಜರಿಪುಂಡು ಅರ್ಜಿ ಅಂತೇರು ನಿಕ್ಲು ಎಷ್ಟು ಜನ ಉಳ್ಳ ಈಗಲ 5 ಜನ ಉಳ್ಳ ಕಾಂಟೆ ಒಂದು ಜರಿನಾಗ ನಿಕ್ಲಿತ್ತಾರೆ ಎಸ್, ಇದು ಇಲ್ಲಿನ ಸ್ಥಳೀಯರು ಅಥವಾ ಪಕ್ಕದ ಮನೆಗೆ ಇರುವಂತಹ ಆತಂಕದ ಬಗ್ಗೆ ಅವರು ಹೇಳಿರುವಂತಹ ಮಾತು. ಈಗ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಅಪಾಯವನ್ನು ತಪ್ಪಿಸುವಂತಹ ಪ್ರಯತ್ನವನ್ನ ಇವರೇ ಸೇರಿಕೊಂಡು ಮಾಡಿದ್ದಾರೆ. ಮೇಲ್ಭಾಗದಿಂದ ಏನೋ ಹೊರತೆಯ ನೀರು ಹರಿದು ಬರ್ತಾ ಇದೆ, ಅಲ್ಲಲ್ಲಿ ಆ ಮಣ್ಣಿನ ನಡುವೆ ದಾರಿಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ನೀರು ಇದೇ ರೀತಿ ಬಂದ್ರೆ ಮುಂದಕ್ಕೆ ಮನೆಗೂ ಕೂಡ ಅಪಾಯ ಇದೆ. ಹೀಗಾಗಿ ಇಲ್ಲಿ ಒಂದು ಒಡ್ಡನ್ನ ನಿರ್ಮಿಸಿ ಆ ಮೂಲಕ ಚರಂಡಿಗೆ ಆ ಒಂದು ನೀರು ಹರಿದು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ನಡುವೆ ಇವರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಪಂಚಾಯತ್ನವರು ಕೂಡ ಬಂದು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ತಹಶೀಲ್ದಾರ್ ಹಾಗೇನೆ ಸಹಾಯಕ ಆಯುಕ್ತರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದು ಖಂಡಿತವಾಗಿ ಆಗ್ಬೇಕಾದಂತಹ ಕೆಲಸ. ಯಾಕಂತ ಹೇಳಿದ್ರೆ ನೋಡ್ತಾ ಇದ್ದೀವಿ, ಇಲ್ಲಿಂದ ಗಮನಿಸಿದ್ರೆ ನಮಗೆ ಅದೆಷ್ಟು ಭೀಕರವಾಗಿದೆ. ಕುಸಿತ ಆಗಿರುವಂತಹ ಮಣ್ಣಿನ ಬೃಹತ್ ರಾಶಿಯನ್ನ ಗಮನಿಸಿದ್ರೆ, ಜೊತೆಗೆ ಇಲ್ಲಿ ಕಟ್ಟಡದ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗುವ ಮುಂಚೆ ಎಚ್ಚೆತ್ತುಕೊಳ್ಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಇದೆ ಅನ್ನುವಂಥದ್ದು ನಾವು ಗಮನಿಸಿದಂತಹ ವಿಚಾರ. ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಮನೆ ವಾಣಿಜ್ಯ ಸಂಕೀರ್ಣಗಳಿಗೆ ಮಾರ್ಬಲ್ಸ್ ಶೀಟ್ ಅಳವಡಿಸಬೇಕೇ? ಕಡಿಮೆ ಬೆಲೆಯಲ್ಲಿ ವಿವಿಧ ವಿನ್ಯಾಸಗಳನ್ನೊಳಗೊಂಡ ಇಶಿಕಾ ಮಾರ್ಬಲ್ ಶೀಟ್ಗಾಗಿ
ಇಶಿಕಾ ಮಾರ್ಬಲ್ ಶೀಟ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕೃತ ವಿತರಕ ಸಂಸ್ಥೆ ವೈವಿಧ್ಯ ಇಂಟೀರಿಯರ್ಸ್ಗೆ ಹಿಂದೆ ಭೇಟಿ ನೀಡಿ. ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 9663226850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.